ಪುದು ಗ್ರಾಮ ಪಂಚಾಯತ್ನ ನೂತನ ಸಭಾಭವನ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದು ಇದೊಂದು ಐತಿಹಾಸಿಕ ಕೆಲಸವಾಗಿದೆ ಎಂದು ಮಾಜಿ ಸಚಿವ ಶಾಸಕ ಯುಟಿ ಖಾದರ್ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಶಾಸಕರ ಮತ್ತು ಗ್ರಾಮ ಪಂಚಾಯತ್ನ 16 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಿಸಿರುವ ಪುದು ಗ್ರಾಮ ಪಂಚಾಯತ್ನ ನೂತನ ಸಭಾಭವನ ಉದ್ಘಾಟಿಸಿ ಬಳಿಕ ನಡೆದಂತಹ ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡ್ತಾ ಇದ್ರು. ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಲು ಸುಸಜ್ಜಿತ ಸಭಾಭವನ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಮಾದರಿಯಾದ ಸಭಾಭವನವನ್ನು ನಿರ್ಮಿಸುವುದು. ಪುದು ಗ್ರಾಮ ಪಂಚಾಯತ್ ಆಡಳಿತ ಈ ಸಭಾಭವನದಲ್ಲಿ ಆರೋಗ್ಯಕರ ಚರ್ಚೆ ನಡೆಸಿ ಗ್ರಾಮದ ಇನ್ನಷ್ಟು ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಸಲಹೆಯನ್ನು ನೀಡಿದ್ದಾರೆ. ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಸಲಹೆಯನ್ನು ನೀಡಿದ್ರು. ರಸ್ತೆ, ನೀರು, ಶಾಲೆ, ಅಂಗನವಾಡಿ ಸಹಿತ ಗ್ರಾಮಸ್ಥರ ಸರ್ವ ಬೇಡಿಕೆಗಳನ್ನು ಈಡೇರಿಸಲಾಗಿದೆ. ಇದರಿಂದಾಗಿ ಈ ಗ್ರಾಮದ ಪ್ರತಿ ರಸ್ತೆಯೂ ಕಾಂಕ್ರೀಟ್ ರಸ್ತೆಗಳಾಗಿ ಉತ್ತಮ ಗುಣಮಟ್ಟದಿಂದ ಕೂಡಿದೆ. ಇನ್ನು ಈ ಗ್ರಾಮಕ್ಕೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಅಬ್ದುಲ್ ಲತೀಫ್ 25 ಜನರಿಗೆ ಹಕ್ಕುಪತ್ರ ವಿತರಣೆ ಇದೆ. ಇದು ಮತ್ತೆ ನಮ್ಮ ವಿ ಆಫೀಸಲ್ಲಿ ನೀವು ಸಂಗ್ರಹ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದಕ್ಕೆ ಸಾಂಕೇತಿಕವಾಗಿ 5 ಮಾತ್ರ ನೀಡ್ತಾ ಇದೆ. ಎರಡನೇದಾಗಿ ಹೇಳಿದೆ, ಪುದು ಗ್ರಾಮ ಪಂಚಾಯತ್ ಈಗಾಗಲೇ ಅದು ಮುಂಚೆ ಅಲ್ಲಿ ಒಳ್ಳಪೇಟೆ ಅಲ್ಲ, ಯಾಕಂದ್ರೆ ಮಂಗಳೂರಿಗೆ ಬಲ್ಲ ಹತ್ತಿರ ನೋಡ್ಲಿಕ್ಕೆಲ್ಲ ಗ್ರಾಮ ಪಂಚಾಯತ್. ಇಲ್ಲಿಂದ ಮಂಗಳೂರಿಗೆ ಹೋದವರು ನೋಡುವಾಗ ಗಲ್ಲಿ ಕಾಂಕ್ರೀಟ್ 24 ಗಂಟೆ ನೀರು ಅಲ್ಲಿಂದ ಸಂಜೆ ಇಲ್ಲಿಗೆ ಬಂದ್ರು. ಇವರಿಗೆ ಕೂಡ ಅದೇ ಆಗ್ಬೇಕು, ಕಾಂಕ್ರೀಟ್ ಆಗಬೇಕು, ನೀರಾಗುವಂತ ಪರಿಸ್ಥಿತಿ ಒಂದು ಕಾಲ ಇತ್ತು. ಇದರಲ್ಲಿ ಬಹಳ ದೊಡ್ಡವಾದ ಗ್ರಾಮ ಪಂಚಾಯತ್ ಇಷ್ಟೆಲ್ಲ ಅಭಿವೃದ್ಧಿ ಪಡಲಿಕ್ಕೆ ಸಾಧ್ಯ ಇದೆಯಾ ಅಂತ. ಅದು ಇವತ್ತು ನಾವು ನೋಡುವಾಗ ಶೇಕಡ ನಿಮ್ಮ